ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ವೀಣಾ ಶೆಟ್ಟಿ ಅವರು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಯಾವ ಅಡುಗೆ, ಇನ್ನೋವೇಟಿವ್ ರೆಸಿಪೀಸ, ಅವ್ರನ್ನೇ ಕೇಳಬೇಕು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೇಡಮ್, ಸೊ ನಮಗಿವತ್ತು ಇನ್ನೋವೇಟಿವ್ ರೆಸಿಪೀಸ್ ತಯಾರಾಗುತ್ತಾ, ಯಾವುದು ಟ್ರೆಡಿಷ್ನಲ್ ಅಡುಗೆನ ಏನು ನೋಡುವ ಅಂತೇಳಿ ಒಂದು ಸ್ವಲ್ಪ ಇನ್ನೋವೇಟಿವ್ ಮಾಡ್ತಾ ಇದ್ದೇನೆ. ಟ್ರೈ ಮಾಡಿ ನೋಡುವ ಹೇಗೆ ಆಗುತ್ತೆ ಅಂತೇಳಿ. ಟ್ರೈ ಮಾಡಿ ನೋಡುವ ಅಂದ್ರೆ ಟ್ರೈ ಮಾಡಲಿಲ್ವೋ? ಟ್ರೈ ಮಾಡಿದ್ದೇನೆ, ಪರ್ಫೆಕ್ಟ್ ಬನ್ನಿ. ಆದರೆ ಇಲ್ಲಿ ನಮ್ಮ ಟಿವಿಯಲ್ಲಿ ಒಮ್ಮೆ ಟ್ರೈ ಮಾಡುವ ಅಂತ ಹೇಳಿ. ಓಕೆ ಓಕೆ, ಹಾಗಾದ್ರೆ ಮನೇಲಿ ಒಮ್ಮೆ ಟ್ರೈ ಮಾಡಿದ್ದೀರಿ? ಹೌದು. ಎಸ್ ಮೇಡಮ್. ಸೊ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ನಾನು ಸ್ವಲ್ಪ ಇನ್ನೋವೇಟಿವ್ ಆಗಿ, ನಾರ್ಮಲಿ ನಾವು ಇಡ್ಲಿ ಸಾಂಬಾರು ಮನೆಯಲ್ಲಿ ನಾರ್ಮಲಿ ದಿನಚರಿ ಆದರೆ ಫುಡ್ ಇರುತ್ತೆ ನಮಗೆ ಬ್ರೇಕ್ಫಾಸ್ಟಲ್ಲಿ. ಇವತ್ತು ಲಾವಾ ಇಡ್ಲಿ ಅಂತ ಮಾಡ್ತಾ ಇದ್ದೇನೆ. ಲಾವಾ ಇಡ್ಲಿನ? ಲಾವಾ ಕೇಕ್ ಕೇಳಿದಿರಲ್ವ ನೀವು? ಹಾಂ, ಲಾವಾ ಕೇಕ್ ಅಂದರೆ ತುಂಬ ಚೆನ್ನಾಗಿ, ಒಂದು ಐಸ್ ಕ್ರೀಮ್ ಇದ್ರಂತೂ ಆಹಾ ಚೆನ್ನಾಗಿರುತ್ತೆ ಅಲ್ವಾ? ಇದ್ರೊಟ್ಟಿಗೆ ಸಾಂಬಾರು ಕೊಡುವ ನಿಮಗೆ ಲಾವಾ ಇಡ್ಲಿ. ಇಡ್ಲಿ ಸಾಂಬಾರನ್ನೇ ಲಾವಾ ಇಡ್ಲಿ ಅಂತ ಹೇಳ್ತಿದ್ರೆ, ಅದನ್ನ ಇದು ಸಾಂಬಾರು ಹಾಕಿದ್ರೆ ಲಾವೆಲ್ಲ ಸುತ್ತ ಇರುತ್ತೆ, ಸಾಂಬಾರ್ ಮಧ್ಯದಲ್ಲಿ ಇಡ್ಲಿ. ಇಡ್ಲಿ ಸ್ವಲ್ಪ ಇನ್ನೋವೇಟಿವ್ ಆಗಿ ಮಾಡಿದ್ದೇನೆ, ಟ್ರೈ ಮಾಡುವ ಅಂತೇಳಿ ನೋಡ್ತೀನಿ. ಹಾಗಾದ್ರೆ ಡಿಫ್ರೆಂಟ್ ಇದೆ. ಆ ಥರ ಅಲ್ಲ. ನೋಡೋಣ ಹೇಗಿದೆ ಅಂತ. ಹೆಸರೇ ಇನ್ನೋವೇಟಿವ್ ಅಂದರೆ ಲಾವಾ ಇಡ್ಲಿ. ಲಾವಾ ಕೇಕ್ ಅಂತೂ ಮಾಡೋದು ಮಾಡ್ತಾರೆ, ಹೌದು. ಸೊ ಅದು ಸ್ವಲ್ಪ ನಮಗೆ ಬ್ಯಾಟ್ರೆಲ್ಲ ರೆಡಿ ಮಾಡಿಟ್ಟು ಈಸಿ. ಬಟ್ ಇಡ್ಲಿಯಲ್ಲಿ ನೀವು ಲಾವಾ ಇಡ್ಲಿ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಅದು ಅರ್ಧ ಬೆಂದ ಮೇಲೆ ನೀವು ಅದನ್ನೇ ಲಾವಾ ಇಡ್ಲಿ ಅಂತ ಕೊಡ್ತೀರೋ ಗೊತ್ತಿಲ್ಲ. ನೋಡುವ, ಅಡುಗೆ ಮಾಡುವಾಗ ಗೊತ್ತಾಗುತ್ತೆ. ಸರಿ ಮೇಡಮ್. ಸೊ ಜೋಕ್ಸ್ ಅಪಾರ್ಟ್, ಜಸ್ಟ್ ಕಿಡಿಂಗ್. ನೋಡೋಣ, ನಿಮ್ಮ ಕೈ ರುಚಿ ಅಂತೂ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬನ್ನಿ ಕಿಚನ್ಗೆ ಹೋಗೋಣ. ಓಕೆ. ಎಸ್ ಮೇಡಮ್. ಸೊ ಲಾವಾ ಇಡ್ಲಿ ಲಾವಾ ಇಡ್ಲಿ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ಪೂರೀಸ್ ಕಾಣ್ತಾ ಇದೆ, ಪಾನಿಪುರಿ ಥರ. ಸೊ ಪಾನಿಪುರಿ ಅಂದರೆ ಹಾಂ, ತುಂಬ ಚೆನ್ನಾಗಿರುತ್ತೆ. ಬಟ್ ಇಡ್ಲಿಗೂ ಪೂರಿಗೂ ಏನು ಕನೆಕ್ಷನ್ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವೇ ಶುರು ಮಾಡಿ. ಹೇಗೆ? ಆಯಿತು, ನೀವು ಇದು ಕುಕ್ಕರ್ ಇಟ್ಬಿಡಿ. ಇಡ್ಲಿ ಕುಕ್ಕರ್? ಇಡ್ಲಿ ಕುಕ್ಕರ್ ಇಡಿ. ಎಸ್. ಇನ್ನು ಅದು ನೀರಿದೆ. ನೀರಿದೆ. ಆ್ಯಕ್ಚುಲಿ ಇದು ನಾವು ಸ್ಟೀಮ್ ಥರ ಸಹ ಮಾಡ್ಬೋದು ಇಡ್ಲಿಯನ್ನು. ಅದು ನಮಗೆ ಕೇಕಿಂದು, ಲಾವಾ ಕೇಕಿಂದು ಬೇಸ್ ಸಿಗ್ತದೆ ಸಿಲಿಕಾನಲ್ಲಿ, ಅದು ಸಹ ಇಡ್ಬೋದು. ನಾನು ಈಗ ನಾರ್ಮಲ್ ಎಲ್ಲರ ಮನೇಲಿ ಆ ಟೈಪಲ್ಲಿ ಇರಲ್ಲ ಅಂತ ಹೇಳಿ ನಾರ್ಮಲ್ ನಾವು ಇಡ್ಲಿ ಕುಕ್ಕರಲ್ಲಿ ಹೇಗೆ ಇಡ್ಲಿ ಬೇಯಿಸ್ತೇವೆ ಆ ಟೈಪಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಸರಿ, ಓಕೆ. ಇದು ನಾರ್ಮಲ್ ನಾವು ಇಡ್ಲಿ ಹೇಗೆ ಬ್ಯಾಟರ್ ಮಾಡ್ತೇವಲ್ವಾ, ಉದ್ದಿನ ಹಿಟ್ಟು ಮತ್ತು ಹೌದು, ಒಂದು 5 ಗಂಟೆ ತನಕ ಕಡ್ದಿಟ್ಟಿದ್ದು 5 ಗಂಟೆ ಫಾರ್ಮೆಂಟೇಷನ್ ಆಗಬೇಕು. ಸೇಮ್ ಇಡ್ಲಿ ಏನಿಲ್ಲ, ಸ್ವಲ್ಪ ದಪ್ಪ ಬೇಕು, ತುಂಬ ತೆಳು ಇರಬಾರ್ದು. ಹಾಗಾಗಿ ಮತ್ತು ಇದಕ್ಕೆ ನಾವು ಇಡ್ಲಿ ಲೋಟೆಗೆ ಸ್ವಲ್ಪ ಎಣ್ಣೆ ಸವರಿಸ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕಿ ಸಾಕು. ನಮ್ಮ ಮನೆಯಲ್ಲಿ ಮಕ್ಕಳು ಇಡ್ಲಿ ದೋಸೆ ಅದೆಲ್ಲ ಮಾಡಿದರೆ
ಅದು ನಿಮ್ಮ ಡಿಶಸ್ ನಮ್ಮ ಡಿಶಸ್ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವರಿಗೆ ಸ್ವಲ್ಪ ಏನಾದರೂ ಇನೋವೇಟಿವ್ ಮಾಡುವ ಅಂತ ಹೇಳಿ ಒಂದು ಐಡಿಯಾ ಬಂತು. ಓಕೆ. ಸೊ ಹಾಗೆ ಈ ಒಂದು ರೆಸಿಪಿ ಉಟ್ಕೊಂಡಿದೆ. ನನ್ನ ಮನಸ್ಸಲ್ಲಿ ಒಂದು ಕ್ವೆಶನ್ಸ್ ಓಡಾಡ್ತಾ ಇದೆ, ಹೇಗೆ ಅಂತಲ್ಲ. ಇಡ್ಲಿ ಮಾಡ್ತಾ ಇದ್ರಿ, ಸಾಂಬಾರಿದೆ, ಇಡ್ಲಿ ಸಾಂಬಾರು ಹಾಗೆ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ನೋಡಿದ್ರೆ ಗೋಲ್ಗಪ್ಪ ಪೂರೀಸ್ ಇದೆ. ಇದಕ್ಕೆ ಏನಪ್ಪ ಯಾವ ಟೈಪ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಡ್ಲಿ ಇಟ್ಟು ಗೋಲ್ಗಪ್ಪಕ್ಕೆ ಸಾಂಬಾರು ಹಾಕಿ ಹಾಗೆ ನಾವು ತಿನ್ನೋದಾ? ನಾವು ಗೋಲ್ಗಪ್ಪ ತಿನ್ನೋದು ಡಿಫ್ರೆಂಟ್. ಇದು ಗೋಲ್ಗಪ್ಪ ಉಂಟಲ್ವಾ, ಇದು ಸ್ವಲ್ಪ ಹೊಡೆಯುವ ನಾವು. ನೋಡಿ ಈ ಟೈಪಲ್ಲಿ. ಹಾಂ, ಈಸಿ ರೆಸಿಪಿ. ಇದು ಪೂರಿ ರೆಡಿ ಸಹ ಸಿಗತ್ತೆ, ಇಲ್ಲಾಗಿದ್ರೆ ರೆಡಿಮೇಡ್ ಸಹ ಸಿಗತ್ತೆ. ನಾವು ಬಂದು ಮನೆಯಲ್ಲೇ ಕಾಯಿಸ್ಕೊಳ್ಬೋದು ಪೂರೀಸ್. ನೋಡಿ ಈ ಟೈಪ್ ಆಗಿದೆ. ಓಕೆ, ಹೋಲ್ ಮಾಡಿದ್ದೇನೆ ನಾನು. ಮತ್ತೊಂದು ಸ್ವಲ್ಪ ದೊಡ್ಡದಿದ್ರೆ ಅದು ನಾನು ಹಾಕುವಾಗ ತೋರಿಸ್ತೇನೆ ಹೇಗೆ ಅಂತ ಹೇಳಿ. ಸರಿ, ಈಗ ನೀವು ತೋರಿಸ್ಮೇಲೆ ನನಗೆ ಐಡಿಯಾ ಕ್ವಶನ್ಸ್ ಅಲ್ಲೇ ಮುಕ್ತಾಯ ಆಗೋದು ಕ್ವಶನ್ಸಿಗೆ. ಸೊ ತುಂಬ ತಿಕ್ ಬ್ಯಾಟರ್. ನೋಡಿ ಈ ಟೈಪಲ್ಲಿ ಬ್ಯಾಟರ್ ಆಯ್ತಲ್ವಾ. ಇದು ಗೋಲ್ಗಪ್ಪ. ಇದು ನಾನು ಮನೆಯಲ್ಲೇ ಮಾಡಿ ತಂದಿದ್ದೇನೆ ಸಾಂಬಾರನ್ನು. ಹಾಗೆ ತೆಗೆದು ಬಾಯಿಗೆ ಹಾಕೋದು ಗೋಲ್ಗಪ್ಪ. ಇದಾಯ್ತಲ್ವಾ. ಈ ಇಡ್ಲಿ ಪಾತ್ರೆಯಲ್ಲಿ ಹೀಗಿಡ್ಬೇಕು ನಾವು. ಓಕೆ, ದಿಸ್ ಟೈಪ್. ಹಾಂ, ಇದಕ್ಕೆ ನಾವು ಕವರ್ ಥರ ಒಂದು ಮಾಡ್ಕೊಳ್ಬೇಕು. ಬೇರೆ ಸ್ಪೂನ್ ಕೊಡಲ? ಸ್ಪೂನ್ ಕೊಡಿ. ಮುಚ್ಚಳ ಇಟ್ಟಾಗೆ. ಓಕೆ, ಕೆಳಗೆ ಬ್ಯಾಟರ್, ಅದರಲ್ಲಿ ಗೋಲ್ಗಪ್ಪ, ಸಾಂಬಾರ್ ಮುಚ್ಚಿ ಮತ್ತು ಓಹೋ ಓಹೋ ಸ್ವಲ್ಪ ಡ್ಯಾಬ್ ಮಾಡಬೇಕು. ಹೀಗೆ ಮಕ್ಕಳನ್ನು ತುಂಬ ಚೆನ್ನಾಗಿ ಮಂಗ ಮಾಡ್ತೀರಿ ನೀವು. ವೆರಿ ನೈಸ್, ನೈಸ್, ಸೂಪರ್. ಹೀಗೆ ಐಡಿಯಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವೆರಿ ನೈಸ್ ಐಡಿಯಾ. ಈ ಸಾಂಬಾರು ಇದು ಬಿಸಿ ಬಿಸಿ ಇರಬೇಕಾ ಹೇಗೆ? ಇಲ್ಲ, ಪರವಾಗಿಲ್ಲ. ಅಂದರೆ ಈಗ ಇಡ್ಲಿ ಬೇಯುವಾಗ ಬಿಸಿ ಆಗುತ್ತೆ ಅಲ್ವಾ ಅದು. ಹಾಂ, ಹಾಗೇನು ತೊಂದರೆ ಇಲ್ಲ. ಮುಚ್ಚುವಾಗೆ ಒಂದು. ಅದೇ ಹಿಟ್ಟಿಗೆ ಉಪ್ಪು ಹಾಕಬೇಕು ನಾವು. ನಾರ್ಮಲಿ ಇಡ್ಲಿ ಹಿಟ್ಟಿಗೆ ಹಾಕ್ತೇವಲ್ವಾ ಹಾಗೆ. ಅದಕ್ಕೆ ಸಾಂಬಾರು ಮಾಡುವಾಗ ಏನು ಮಾಡಬೇಕು ಗೊತ್ತುಂಟಾ? ಅಂದರೆ ನಮ್ಗೆ ತರಕಾರಿ ಎಲ್ಲ ಸಿಗಬೇಕಲ್ವಾ, ಸ್ವಲ್ಪ ಚಾಪ್ಡ್ ಸ್ಲೈಸ್ ಆಗೆಲ್ಲ ಮಾಡಬಾರ್ದು. ಫೈನ್ ಚಾಪ್ ಮಾಡ್ತೇವಲ್ವಾ, ಅಂದರೆ ಇದ್ರೊಳಗಡೆ ಹೋಗಬೇಕು. ಹಾಗಾಗಿ ವಾವ್, ಇದು ಎಷ್ಟೊತ್ತು ಬೇಯಬೇಕು? ನಾರ್ಮಲಿ ನಾವು ಇಡ್ಲಿ ಹೇಗೆ ಬೇಯಿಸ್ತೇವೆ ನೋಡಿ, ಅದೇ ಟೈಪಲ್ಲಿ 10 to 15 ಮಿನಿಟ್ಸ್. 10 to 15 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಓಕೆ, ಅಂದರೆ ಇದಕ್ಕೆ ಮೇಲಿನ ಮತ್ತೆ ಸಾಂಬಾರಿನ ಅವಶ್ಯಕತೆ ಇಲ್ಲ? ಇಲ್ಲ, ಬೇಕಾಗಿರಲ್ಲ. ಅದರಲ್ಲಿ ಇರುತ್ತೆ ಅಲ್ವಾ, ಸಾಕಾಗತ್ತೆ. ಇನ್ನೂ ಬೇಕಂತ ಹೇಳಿದರೆ ನಾವು ಅಡಿಷ್ನಲ್ ಆಗಿ ಚಟ್ನಿ ಮತ್ತು ಸಾಂಬಾರು ಬೇಕಾದರೆ ಬಟ್ ಆ ಲಾವಾದು ಥರ ಬರಬೇಕಾದ್ರೆ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದು, ತಣ್ಣಗಾದ್ರೂ ತೊಂದರೆ ಇಲ್ಲ. ತಣ್ಣಗಾದ್ರೂ ತೊಂದರೆ ಇಲ್ಲ, ಬಿಸಿ ಸಹ ಮಾಡ್ಕೊಳ್ಬೋದು. ಓಕೆ, ಹಾಗೆ. ಸೊ ಅಂದರೆ ನಾವು ಹಾಗೆ ಉಳಿದಿದೆ ಅಂತ ಹೇಳಿದ್ರೆ ಅದು ಹಾಗಾಗ ನಮಗೆ ಬೇಕಾದಾಗ ತೆಗೆದು ಹಾಕ್ಕೊಳ್ಬೋದು.
ಆ್ಯಂಡ್ ಕೆಲವು ಸರಿ ತುಂಬ ಸಾಂಬಾರು ಹಾಕೊಳ್ಳೋರಿಗೆ ಈ ಥರ ಎಕ್ಸ್ಟ್ರಾ ಸಾಂಬಾರು ಇಲ್ಲ ಅಂತ ಹೇಳಿದ್ರೆ ಇದರಲ್ಲೇ ಇರುತ್ತೆ ನೈಸ್, ವೆರಿ ನೈಸ್. ಬಟ್ ಅದು ಹೇಗೆ ಬರುತ್ತೆ, ಅದರ ಅಲ್ಟಿಮೇಟ್ ಪ್ರಾಡಕ್ಟ್ ಹೇಗಿರುತ್ತೆ ಅಂತ ನನಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ಇಡ್ಲಿ ಬೇಯೋದು ಓಕೆ, ಅದು ಒಳಗೆ ಸಾಂಬಾರು ಡ್ರೈ ಆಗುತ್ತಾ ಏನು, ಇದು ನನಗೆ ತುಂಬ ಕುತೂಹಲ ಆಗ್ತಾ ಇದೆ. ನೋಡೋಣ, ಆಗಿದೆ ಅಂತ ನೋಡೋಣ. ನೋಡಿ. ಓಹ್, ಇಡ್ಲಿ ತಯಾರು ಆಗಿದೆ ನೋಡಿ. ಆಫ್ ಮಾಡಿ, ಕೈಗೆ ತಾಗಬಾರ್ದು ಹಿಟ್ಟು. ಆಫ್ ಮಾಡ್ತೀನಿ. ಆಫ್ ಮಾಡಿ. ತೆಗೆದಾ? ತೆಗೆಯುವ. ತುಂಬ ಬಿಸಿ ಇದೆ. ಸೊ ಇನ್ನು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾಗಲಿ. ಅದು ಇಲ್ಲ, ಅದು ಸೈಡ್ ಬರಲ್ಲ ಅಲ್ವಾ, ಎಣ್ಣೆ ಹಚ್ಚಿದ್ದೇವೆ, ಆದರೂ ಸಹ ಇಡ್ಲಿ ಅಂದಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿಯಾದ ಲಾವಾ ಇಡ್ಲಿ. ಥ್ಯಾಂಕ್ ಯು ಸೋ ಮಚ್. ವಾವ್, ಸೂಪರ್ಬ್ ಆಗಿ ಬಂದಿದೆ. ಸಾಂಬಾರು ಹಾಕುವಾಗ ನಾನು ಅಂದ್ಕೊಂಡೆ ಪೂರ್ತಿ ಅರ್ಧೋಗುತ್ತಾ ಅಥವಾ ಇಡ್ಲಿ ಸತ್ಯಾನಾಶ ಆಯಿತು ಅಂತ. ಬಟ್ ಇದಂತೂ ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಇನೋವೇಟಿವ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಆದಂಥ ಲಾವಾ ಕೇಕ್ ತಿಂದಿದ್ದೀರಾ? ಖಂಡಿತವಾಗ್ಲೂ ತಿಂದಿರ್ಬೋದು. ಐಸ್ ಕ್ರೀಮ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ದಿಸ್ ಈಸ್ ಲಾವಾ ಇಡ್ಲಿ. ಸೊ ಇಡ್ಲಿ ಹಾಗೆ ಸಾಂಬಾರು ಒಟ್ಟಿಗೆ. ಸೊ ಹೇಗೆ ತಯಾರಿಸೋದು, ಈ ಒಂದು ಇನೋವೇಟಿವ್ ರೆಸಿಪಿ ಮತ್ತೊಮ್ಮೆ ನೋಡಿ. ಲಾವಾ ಇಡ್ಲಿ ತಯಾರಿಸುವ ವಿಧಾನ. ಮೊದಲಿಗೆ ಇಡ್ಲಿ ಹಿಟ್ಟನ್ನು ರುಬ್ಬಿಕೊಂಡು 6ರಿಂದ 7 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಲೋಟಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಗೋಲ್ಗಪ್ಪ ಪೂರಿಯ ಒಳಗೆ ತಯಾರಿಸಿದ ತಣ್ಣಗಾದ ಸಾಂಬಾರು ಹಾಕಿ ಇನ್ನೊಂದು ಪೂರಿಯಿಂದ ಮುಚ್ಚಿ ಮತ್ತೆ ಪುನಃ ಇಡ್ಲಿ ಹಿಟ್ಟನ್ನು ಹುಯ್ದು ಹಬೆಯಲ್ಲಿ 15 ನಿಮಿಷಗಳ ಕಾಲ ಬೇಯಿಸಿ ತಣ್ಣಗಾದ ನಂತರ ಸರ್ವ್ ಮಾಡಿ ಲಾವಾ ಇಡ್ಲಿ. ವೆರಿ ಇನೋವೇಟಿವ್ ರೆಸಿಪಿ ಲಾವಾ ಇಡ್ಲಿ. ವಾವ್, ಸೂಪರ್ಬ್ ಆಗಿ ರೆಡಿಯಾಗಿದೆ. ಇಡ್ಲಿ ಹಾಗೂ ಸಾಂಬಾರು ಎರಡೂ ಒಂಥರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಏನು, ಯಾವ ರೀತಿಯಾಗಿರುತ್ತೆ, ಏನು ಇನೋವೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಕುತೂಹಲದಿಂದ ನಾನಂತೂ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಕಾಯ್ತಾ ಇರ್ಬೋದು. ಕಾಯ್ತಾ ಇರಿ. ಅದರೊಂದು ಪುಟ್ಟ ವಿರಾಮದ ನಂತರ ಏನು ರೆಸಿಪಿ ಹೇಳ್ಕೊಡ್ತಾರೆ ಅಂತ ಹೇಳ್ಕೊಡ್ತೇವೆ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲಮಾಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಂತೂ ಲಾವಾ ಇಡ್ಲಿ ರೆಡಿಯಾಗಿದೆ. ಸೊ ಈಗ ಯಾವ ಇನೋವೇಟಿವ್ ರೆಸಿಪಿ, ಬನ್ನಿ ಅವ್ರನ್ನೇ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ನಾನಿವತ್ತು ಬರ್ಡ್ಸ್ ನೆಸ್ಟ್ ಅಂತ ಹೇಳಿ ಒಂದು ಲಾವಾ ಇಡ್ಲಿ ಐತಿ, ಈಗ ಬರ್ಡ್ಸ್ ನೆಸ್ಟಾ? ಬರ್ಡ್ಸ್ ನೆಸ್ಟ್ ಇದ್ಯಾವ ಟೈಪ್ ಅಪ್ಪ, ಯಾವ ರೆಸಿಪಿ? ಇದು ನಿಮ್ಮದೇ ಒಂದು ಇನೋವೇಟಿವ್. ಓಕೆ, ವೆಜ್ ರೆಸಿಪಿ. ವೆರಿ ಇಂಟ್ರೆಸ್ಟಿಂಗ್. ಹೆಸರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಟೈಪಲ್ಲಿದೆ ಗೊತ್ತಿಲ್ಲ, ನೋಡೋಣ. ಓಕೆ, ಎಸ್, ಸ್ಟಾರ್ಟ್ ಮಾಡಿ. ಇದು ನಾನು ಬಾಯ್ಲ್ ಮಾಡಿ ತಂದಿದ್ದೇನೆ ಆಲೂಗಡ್ಡೆಯನ್ನು. ಯಾವತ್ತು ಬಟಾಣಿ ಬೇಯಿಸಿ ಹಾಕ್ತೇವೆ, ಇಲ್ಲ ಹಸಿ ಬಟಾಣಿ ಹಾಕ್ತಾರೆ ನಾರ್ಮಲ್ ಆಗಿ. ನಾನು ಅಂದರೆ ಈಗ ಅವರೆಕಾಳಿನ ಸೀಸನ್ ಆಗಿದ್ದರಿಂದ ಅವರೆಕಾಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಸ್ಕಿಪ್ ಮಾಡಿದ್ದೇನೆ. ಓ, ಅದರ ಟೇಸ್ಟೇ ಬೇರೆ ಬೇರೆ. ಹೌದು. ಸೊ ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀರಾ? ಹೌದು, ಬೇಯಿಸಿಕೊಂಡು ಅವರೆಕಾಯಿ ಸಹ ಬೇಯಿಸಿ ತಂದಿದ್ದೇನೆ ನಾನು. ಕ್ಯಾಪ್ಸಿಕಮ್, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ನನಗೆ ಅರುಣಾದವ್ರದ್ದು ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಓಕೆ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಟರ್ಮರಿಕ್ ಪೌಡರ್ ಎಷ್ಟು ನೋಡ್ಕೊಳ್ಳಿ, ಸ್ವಲ್ಪ ಹಾಕಿ. ಅರಿಶಿನ ಪುಡಿ ಸಾಕ, ಸ್ವಲ್ಪ ಹಾಕಿ. ಹಾಂ, ಸಾಕು. ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಯಾಕಂದರೆ ಹಸಿಮೆಣಸು ಹಾಕಿದ್ದೇವೆ ನಾವು, ಹಾಗೆ ಸ್ವಲ್ಪ ಹಾಕ್ಲಾ? ಸಾಕು ಸಾಕು ಸಾಕು. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು. ಈಗ ನಮ್ಮ ಅರುಣ ಮಸಾಲದವರು ಇದ್ದ ಕಾರಣ ನಾವು ಹಾಕ್ತಾ ಇದ್ದೇವೆ, ಇಲ್ಲಾಗಿದ್ರೆ ನಾವು ಮೊದಲೆಲ್ಲ ನಮ್ಮ ಕೆಲಸ ಎಲ್ಲ ಸುಲಭ ಮಾಡ್ತಾ ಇದ್ದಾರೆ. ಅರುಣ ಮಸಾಲದವರ ಪೌಡರ್ ಜೊತೆಗೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದೆ. ಸೊ ರೆಡಿ ಟು ಈಟ್ ಮಸಾಲಾಸ್ ಕೂಡ ಇದೆ. ಹೌದು. ಸೊ ಇನ್ನೂ ಕೆಲಸ ಈಸಿ ಅಂತ ಹೇಳಿದ್ವಿ. ಮತ್ತೆ ಸ್ವಲ್ಪ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಗ್ರೇಟೆಡ್ ಪನ್ನೀರ್ ಎಲ್ಲವನ್ನು ನಾವು ಸ್ಮ್ಯಾಶ್ ಮಾಡಬೇಕು. ಸೊ ಬರ್ಡ್ಸ್ ನೆಸ್ಟ್ ಅಂತ ಹೇಳಿದ್ರಿ, ಬಟ್ ಇದರಲ್ಲಿ ಹೇಗೂ ನೆಸ್ಟ್ ಥರ ಏನೂ ಕಾಣಿಸ್ತಾ ಇಲ್ಲ, ನೋಡೋಣ. ಸೊ ನಿಮ್ಮದು ಆವಾಗ ಹೇಳುವಾಗಲೂ ಕೂಡ ಅಷ್ಟೇ, ಇಟ್ ವಾಸ್ ವೆರಿ ಇನೋವೇಟಿವ್. ಲಾವಾ ಇಡ್ಲಿ ಅನ್ನುವಾಗ ನಾನು ಹೇಗೆಲ್ಲ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೆ, ಬಟ್ ವೆರಿ ಡಿಫ್ರೆಂಟ್. ಸೊ ಇದು ಈವ್ನಿಂಗ್ ಸ್ನ್ಯಾಕಾ? ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಒಳ್ಳೆಯದಾಗುತ್ತೆ. ಅಂದರೆ ಕರಿದ ಪದಾರ್ಥ ಜಾಸ್ತಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಳ್ಳೆಯದಾಗುತ್ತೆ. ಓ, ಇದು ಫ್ರೈಡ್ ಐಟಮ್? ಫ್ರೈಡ್ ಐಟಮ್. ಓಕೆ ಓಕೆ. ಸೊ ಡೀಪ್ ಫ್ರೈಯಾ ಶಾಲೋ ಫ್ರೈದಾ? ಡೀಪ್ ಫ್ರೈ. ನಾವು ಬೇಕಾದರೆ ಬಾಣಲೆ ಇಡ್ಬೋದು. ಆಯಿಲ್ ಇಡ್ಲಾ? ಆಯಿಲ್ ಇಡ್ಬೋದು. ಓಕೆ. ಸೊ ನಿಮ್ಮ ಸ್ಲೋಲಿ ಇಟ್ಟುಬಿಟ್ಟಿದ್ರೆ ನೆಕ್ಸ್ಟ್ ರೆಡಿ ಆಗ್ತಾ ಇದೆ ಹಾಗಾದರೆ? ರೆಡಿ ಆಗ್ತಾ ಇದೆ. ಸರಿ. ಗೊತ್ತೇ ಇದೆ, ನಮ್ಮ ಕಿಚನ್ನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್, ಎಕ್ಸಾಕ್ಟ್ಲಿ. ಯಾಕೆ? ವಿಟಮಿನ್ ಎ, ಡಿ ಎನ್ರಿಚ್ಡ್ ಆಯಿಲ್ ಆ್ಯಂಡ್ ವೆರಿ ಹೆಲ್ದಿ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನಿಮ್ಮನ್ನು ನೋಡುವಾಗ ಗೊತ್ತಾಗುತ್ತೆ, ಯಾವಾಗಲೂ ಫ್ರೈಡ್ ಐಟಮ್ ಮಾಡ್ತೀನಿ ಅಂತ ಹೇಳಿದ್ರು ಯು ಆರ್ ವೆರಿ ಹೆಲ್ದಿ. ಸೊ ಟಚ್ ವುಡ್. ಸೊ ಇದು ನೆಸ್ಟ್ನ ಆಕಾರ ಬರ್ತಾ ಇದೆ. ಓಹೋ. ಯಾವತ್ತೂ ಅಡುಗೆಯಲ್ಲಿ ಉಂಟಲ್ಲ, ಸ್ವಲ್ಪ ಪೇಷನ್ಸ್ ಇರಬೇಕು. ಸೊ ಪೇಷನ್ಸ್, ಯಾವುದೇ ಕೆಲಸ ಮಾಡಿ ಅದರಲ್ಲಿ ಪೇಷನ್ಸ್ ಇರಲೇಬೇಕು. ಪೇಷನ್ಸ್ ಇದ್ದರೆ ಮಾತ್ರ ಕೆಲಸ ಸರಾಗವಾಗಿ ಸಾಗೋದಕ್ಕೆ ಸಾಧ್ಯ. ಬಟ್ ಅಡುಗೆಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡೆಡ್ ಎಲಿಮೆಂಟ್ ಅಂದರೆ ನೀವು ಪ್ರೀತಿಯಿಂದ ಮಾಡಿದರೆ ಮಾತ್ರ ಟೇಸ್ಟ್ ಬರುತ್ತೆ. ಅಡುಗೆ ಮಾಡಿ ಆಗುತ್ತೆ, ಟೇಸ್ಟ್ ಬರಬೇಕಂದ್ರೆ ಪ್ರೀತಿ ಬೇಕು. ಇದಕ್ಕೆ ಈಗ ಚೀಸ್ ಅಂದರೆ ನಮ್ಮ ಕಾಟೇಜ್ ಚೀಸ್ ಹಾಕ್ತಾ ಇದ್ರಿ, ಈ ಮೊಸರೆಲ್ಲ ಚೀಸ್ ಅಂತದ್ದು ಆಗುತ್ತೆ. ಹಾಂ ಹಾಂ, ಗ್ರೇಟೆಡ್ ಚೀಸ್ ಅಂತ ಇರ್ತದೆ. ಬಟ್ ಅದು ಏನಾದರೂ ನೀವೀಗ ಡೀಪ್ ಫ್ರೈಗೆ ಇಟ್ಟಿದ್ರಿ, ಮೆಲ್ಟ್ ಆಗೋದಿಲ್ವಾ? ಯಾವುದನ್ನು? ಇಫ್ ಸಪೋಸ್ ಮೊಸರೆಲ್ಲ ಚೀಸೆಲ್ಲ ಹಾಕಿದರೆ ನಮಗೆ ಇದೇ ಚೀಸನ್ನು ನಾವು ಗ್ರೇಟ್ ಮಾಡಿ ಹಾಕಬೇಕಾಗ್ತದೆ. ಹಾಗೆ ಕಾಟೇಜ್ ಚೀಸೇ ಬೆಸ್ಟ್. ಹೌದು. ಸೊ ನೀವು ಮಾಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ ಮನೆಯಲ್ಲೆಲ್ಲ ಮಕ್ಕಳಿಗೆ ಇನೋವೇಟಿವ್ ಆಗಿ ಮಾಡಿಕೊಡ್ತಾ ಇರ್ತೀರಿ ಅಂತೇಳಿ. ಸೂಪರ್. ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಬ್ಯಾಟರಿಗೆ ಸ್ವಲ್ಪ ನೀರು ಹಾಕಿ, ಸಾಕು. ಸ್ವಲ್ಪ ಆ್ಯಡ್ ಆಗ್ತದೆ, ಸಾಕು. ಎಣ್ಣೆ ಕಾದಿದೆಯಲ್ಲ? ಎಣ್ಣೆ ಕಾದಿದೆ. ಓಕೆ. ಇದು ಶೇವಿಗೆ, ಇದು ವೆರ್ಮೆಲಸ್ಸಿಲಿ ರೋಸ್ಟೆಡ್ ಅಲ್ಲ. ಓಕೆ. ಸೊ ವರ್ಮಿಸೆಲಿ. ಓಹೋ. ಸೊ ಇದು ಈಗ ನೆಕ್ಸ್ಟ್ ಅಲ್ಲ? ನೈಸ್ ಒನ್. ವಂಡರ್ಫುಲ್. ತಿರುಗಿಸ್ಲಾ? ತಿರುಗಿಸಿ.
ಸೊ ಒಳಗೆ ಎಲ್ಲ ಬೆಂದಿರುವಂಥದ್ದು, ಹೌದು, ಹೊರಗಿನ ಪದರ ಮಾತ್ರ ಫ್ರೈ ಆದರೆ ಸಾಕು. ಇದು ತೆಗಿಬೋದಾ, ಇನ್ನು ಸ್ವಲ್ಪ ಫ್ರೈ ಆಗಬೇಕಾ ಅಂತಲ್ಲ? ಸ್ವಲ್ಪ ನೀವು ಅದನ್ನು ಮಾಡ್ತಾ ಇದ್ದೀರಲ್ಲ ಸುಕನ್ಯಾ, ಇನ್ನೊಂದು ಸ್ವಲ್ಪ ಇದೆ ನನಗೆ ವರ್ಕ್. ಇನ್ನೂ ಇದೆಯಾ? ಹೌದು, ಇನ್ನು ನಾನು ಅನ್ಕೊಂಡೆ ರೆಡಿ ಆಯ್ತಲ್ಲ ಅಂತ. ಇಲ್ಲ, ಇನ್ನು ಸ್ವಲ್ಪ ಇದೆ. ಅದಕ್ಕೆ ಓಕೆ ಓಕೆ, ಇನೋವೇಟಿವ್ ಡಿಶ್ ಅಂದಮೇಲೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಇದೆ ನನಗೆ. ಇದು ಕೂಡ ಚೀಸ್, ಗ್ರೇಟೆಡ್ ಚೀಸ್, ಪನ್ನೀರೇ. ಓಕೆ, ಸಾರಿ, ಚೀಸ್ ಅಂತ ಹೇಳಿದ್ದೇನೆ, ಪನ್ನೀರ್. ಚೀಸ್ ಎಲ್ಲಿ ಬರುತ್ತೆ? ಕಾಟೇಜ್ ಚೀಸ್, ಪನ್ನೀರ್ ಒಂದೇ. ಅದೇ. ಇದಕ್ಕೆ ಸ್ವಲ್ಪ ನನಗೆ ಅರುಣದವ್ರ ಪೆಪ್ಪರ್ ಪೌಡ್ರ್ ಬೇಕಿತ್ತು. ಹಾಗಾದ್ರೆ ನೀವು ಇದನ್ನು ನಾನು ಮಾಡ್ಕೊಳ್ತೀನಿ. ಆಗ್ತಾ ಬಂದಿದೆ ಇದು. ತೆಗಿಯೋದಾ? ಹಾಂ, ಫಸ್ಟ್ ತಗೊಳ್ಳೋಣ. ಹೌದು, ತೆಗ್ದು. ಗ್ಯಾಸ್ ಆಫ್ ಮಾಡಿ. ಓಕೆ, ಸೊ ನಿಮ್ಮ ನೆಸ್ಟ್ ರೆಡಿ ಆಯಿತು. ಬೇಡಲ್ಲ? ಅದು ಬೇಡ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ಗ್ರೇಟೆಡ್ ಪನ್ನೀರ್, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಅರುಣ ಕರಿಮೆಣಸಿನ ಪುಡಿ. ಕಲರ್ ನೋಡಿ, ಸಾಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಮತ್ತೆ ಪುನಃ ಫ್ರೈ ಏನಾದರೂ ಮಾಡ್ಕೊಳ್ಬೇಕಾ? ಇಲ್ಲ, ಫ್ರೈ ಮಾಡಲಿ ಹಾಗೇನೆ ಡೈರೆಕ್ಟ್. ಏನಾದರೂ ಐಡಿಯಾ ಬಂತಾ? ಇದೇ ನೋಡ್ತಾ ಇದ್ದೀನಿ ಏನಕ್ಕೆ ಅಂದರೆ, ನಿಮ್ಮದು ಒಂದೇ ಸರಿ ನಾನು ಏನು ಹೇಳೋ ಹಾಗಿಲ್ಲ. ಏನಾದರೂ ಅದರಲ್ಲಿ ಡಿಫ್ರೆಂಟ್ ಇರುತ್ತೆ, ಆಮೇಲೆ ಗೊತ್ತಿಲ್ಲ. ಅಲ್ಲ, ಬಾಲ್ಸ್ ಆದರೆ ಯಾಕೆ ಮಾಡ್ತಾ ಇದ್ದೇನೆ ಅಂತೇಳಿ. ಮೊಟ್ಟೆ ಮಾಡ್ತಾಯಿದ್ದೀರಾ? ಹಾಂ, ಓ, ಸೊ ನೆಸ್ಟ್ ಇದೆ, ಅದಕ್ಕೆ ಮೊಟ್ಟೆ. ಹಕ್ಕಿಯಲ್ಲಿ ಮೊಟ್ಟೆ ಇಟ್ಟು ಆರೋಯ್ತಾ? ಹಕ್ಕಿ ನಮ್ಮ ಟಿವಿಯಲ್ಲಿ ಉಂಟು. ಓಕೆ, ಸೊ ನೆಸ್ಟಿಗೆ ಮೊಟ್ಟೆ ಮಾಡ್ತಾ ಇದ್ರಿ. ಓಕೆ ಓಕೆ, ಯಾವ್ದ್ರ ಮೊಟ್ಟೆ ಅಂತ ಗೊತ್ತಿಲ್ಲ ಈಗ. ಇದು ನಮ್ಮ ಟಿವಿಯ ಪ್ರೀತಿಯ ಮೊಟ್ಟೆ. ವೆರಿ ನೈಸ್, ಸೂಪರ್ ಸೂಪರ್ ಸೂಪರ್, ತುಂಬ ಇನ್ನೋವೇಟಿವ್ ಆಗಿದೆ. ವೆರಿ ನೈಸ್. ನಿಮ್ಮ ಹಕ್ಕಿ ಭಯಂಕರ. ಅದಕ್ಕೆ ಎಲ್ಲ ಸೇಫ್ಟಿ ಎಲ್ಲ ಗ್ರೀನ್ ಎಲ್ಲ ಇಟ್ಟು ಮಾಡ್ತಾ ಇದೆ. ಬರ್ಡ್ಸ್ ನೆಸ್ಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬರ್ಡ್ಸ್ ನೆಸ್ಟ್ ವಿತ್ ಎಗ್ಸ್. ವಾರೆ ವಾ, ಸೂಪರ್, ವೆರಿ ಇನೋವೇಟಿವ್, ಕಲರ್ಫುಲ್, ಆಸಮ್. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಸೊ ಕಣ್ಣಿಗೆ ಮೊದಲು ಮುದ ನೀಡಬೇಕು ಅಂತ ಹೇಳ್ತಾರೆ, ಹಾಗೆಯೇ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕಂತೂ ತುಂಬ ಸುಂದರವಾಗಿದೆ ಈ ಬರ್ಡ್ಸ್ ನೆಸ್ಟ್. ವಾರೆ ವಾ, ನೆಸ್ಟ್ ಬಂದು ನಮ್ಮ ಪ್ಲೇಟಲ್ಲಿ ಬಿದ್ದಿದೆ, ಅದ್ರ ಜೊತೆಗೆ ಮೊಟ್ಟೆ ಬೇರೆ ಇದೆ. ಸೊ ಬಟ್ ಇದು ವೆರಿ ಇನೋವೇಟಿವ್ ವೆಜ್ ರೆಸಿಪಿ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬರ್ಡ್ಸ್ ನೆಸ್ಟ್ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಗೆ ಬೇಯಿಸಿದ ಅವರೆಕಾಳು, ಹೆಚ್ಚಿದ ಕ್ಯಾಪ್ಸಿಕಮ್, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಅರಶಿನ ಪುಡಿ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುರಿದ ಪನ್ನೀರ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಚಿಕ್ಕದಾಗಿ ತಟ್ಟಿಕೊಂಡು ಮತ್ತೆ ಮಧ್ಯದಲ್ಲಿ ಒತ್ತಿಕೊಳ್ಳಿ. ಆನಂತರ
ತೆಳು ಮಾಡಿದ ಮೈದಾ ಹಿಟ್ಟಿನಲ್ಲಿ ಅದ್ದಿ ವರ್ಮಿಸೆಲ್ಲಿಯಲ್ಲಿ ಹೊರಳಿಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕೊನೆಯಲ್ಲಿ ಪನ್ನೀರ್ಗೆ ಸ್ವಲ್ಪ ಅರುಣ ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಟುಕೊಳ್ಳಿ. ಕೊನೆಯಲ್ಲಿ ತಯಾರಿಸಿದ ಮೊಟ್ಟೆಯನ್ನಿಟ್ಟು ಸರ್ವ್ ಮಾಡಿ ಬರ್ಡ್ಸ್ ನೆಸ್ಟ್. ಸೊ ಎರಡು ಕೂಡ ಇನೋವೇಟಿವ್ ರೆಸಿಪೀಸ್ ಆ್ಯಂಡ್ ಲಾವಾ ಇಡ್ಲಿ. ಸೊ ಇದನ್ನು ನೋಡೋಣ ಫಸ್ಟ್. ಓಕೆ. ಸೊ ಅದು ತುಂಬ ಟೆಂಪ್ಟಿಂಗ್ ಆಗಿದೆ, ಬಟ್ ಅದನ್ನು ನೋಡ್ತಾ ಇರುವಾಗ ಅದನ್ನು ಡಿಸ್ಟರ್ಬ್ ಮಾಡೋದೇ ಬೇಡ, ಪಾಪ ಹಾಗೆ ಇರಲಿ ಅಂತ ಅನಿಸುತ್ತೆ. ತುಂಬ ಸುಂದರವಾಗಿದೆ, ಅದು ವೆರಿ ಬ್ಯೂಟಿಫುಲ್. ಸೊ ಇದು ನೋಡೋಣ. ಓಕೆ. ಎಸ್, ಲಾವಾ. ಓಹೋ ಹೋ. ಸೊ ಬಹುಶಃ ಇದು ಬಿಸಿ ಬಿಸಿ ಇರುವಾಗ ಕರೆಕ್ಟಾಗಿ ಇದು ಸಾಂಬಾರ್ ಮಾಯ್ಶ್ಚರ್ ಇರುತ್ತೆ. ವಂಡರ್ಫುಲ್. ನಾನು ಹಾಗೆ ಮೌಲ್ಡಲ್ಲಿರುವಾಗ ಅದು ಹಾಗೆ ಎಲ್ಲ ಫ್ಲೋ ಆಗಿ ಹೋಗುತ್ತೆ ಅಥವಾ ಮಿಕ್ಸ್ ಆಗುತ್ತೆ ಅಂದ್ಕೊಂಡಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿದೆ, ವೆರಿ ನೈಸ್. ಆ್ಯಕ್ಚುಲಿ ಈ ಟಿಫನ್ಗೆಲ್ಲ ಹಾಕುವಾಗ ನಾವು ಇಡ್ಲಿ ಬೇರೆ ಸಾಂಬಾರು ಬೇರೆ ಆದರೆ ಸಾಂಬಾರು ಚೆಲ್ಲುವ ಸಾಂಬಾರು ಇರುತ್ತೆ, ಎಲ್ಲ ಇದೆ. ಇದರಲ್ಲಿ ಏನೂ ಆ ಟೆನ್ಷನ್ನೇ ಇಲ್ಲ, ಒಂದರಲ್ಲೇ ಎಲ್ಲ ಸಿಗುತ್ತೆ ಆ್ಯಂಡ್ ಈಸಿಲಿ ಪ್ಯಾಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಮನೇಲಿ ನೀವು ಆಗಲೇ ಬಿಸಿ ಬಿಸಿ ಆದರೆ ಬಹುಶಃ ನಾವು ಇದು ಮಾಡುವಾಗ ಇದು ಸ್ವಲ್ಪ ಹಾಗೆ ಡ್ರೈ ಆಯಿತು, ಇಲ್ದಿದ್ರೆ ಸಾಂಬಾರು ಸಿಗುತ್ತೆ. ಬಟ್ ನನಗೆ ಇದು ಐಡಿಯಾ ತುಂಬ ಇಷ್ಟ ಆಯಿತು. ಒಂದು ಚೂರು ಕೂಡ ನಾವು ನೋಡ್ತಾ ಇದ್ವಿ ಈ ಇದಕ್ಕೆ ಕೂಡ ಏನೂ ಮಿಕ್ಸ್ ಆಗಿಲ್ಲ ಆ ಬ್ಯಾಟರ್ಗೆ. ವೆರಿ ನೈಸ್, ವೆರಿ ಇನೋವೇಟಿವ್ ರೆಸಿಪಿ ಮೇಡಮ್, ತುಂಬ ಚೆನ್ನಾಗಿದೆ. ಸೊ ಇಡ್ಲಿ ಸಾಂಬಾರು ನಾವು ತಿಂತೀವಿ, ಆದರೆ ಈ ಒಂದು ಇನೋವೇಷನ್ಗೆ ಸಲ್ಯೂಟ್ ಅಂತ ಹೇಳಬೇಕು. ಆ್ಯಂಡ್ ಇದು ನೋಡೋಣ, ನೋಡಿ ನೀವೇ ನೋಡಿ. ಸೊ ಮೊಟ್ಟೆ, ಅರೆ ವಾ, ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ತಗೊಳ್ಳಿ, ನಿಮಗೊಂದು ಪೀಸ್ ಕಟ್ ಮಾಡ್ತೀನಿ. ಮೊಟ್ಟೆ ಎಲ್ಲ ಬಿದ್ದೋಯ್ತು, ತಗೊಳ್ಳಿ. ಅದೇ ನೆಕ್ಸ್ಟ್ ಯಾವತ್ತು ಉಪದ್ರ ಮಾಡಿದರೆ ಮೊಟ್ಟೆ ಇದ್ದಾವೆ ಅಲ್ವಾ? ಮೊಟ್ಟೆ ಕರೆಕ್ಟ್ ನೀವು ಹೇಳಿದ್ದು. ಅಂದರೆ ನಾವು ಒಂದು ಹಕ್ಕಿ ಗೂಡಿಡುವಾಗ ಮೊಟ್ಟೆ ಇಡೋದಕ್ಕೋಸ್ಕರ ಇರ್ತದೆ, ಆ ಗೂಡನ್ನೇ ನಾವು ಹಾಳು ಮಾಡಿದ್ರೆ ಮೊಟ್ಟೆ ಎಲ್ಲ ಹಾಳಾಗುತ್ತೆ, ಒಂದು ಹಕ್ಕಿ ಆಗೋದು ಕೂಡ ಹೋಗುತ್ತೆ. ಸೊ ಅದಕ್ಕೆ ಒಳ್ಳೆ ಪಾಠನೂ ಹೇಳಿದ್ರಿ. ನಾನು ದೊಡ್ಡ ಪೀಸ್ ಮೊಟ್ಟೆ ತೊಗೊಳ್ತೀನಿ ವಿತ್ ಮೊಟ್ಟೆ ವಿತ್ ನೆಕ್ಸ್ಟ್. ವೆರಿ ಟೇಸ್ಟಿ, ವೆರಿ ಟೇಸ್ಟಿ. ಸಾಫ್ಟ್ ಇನ್ಸೈಡ್, ಕ್ರಿಸ್ಪಿಯರ್ ಔಟ್ಸೈಡ್, ಬ್ಯಾಲೆನ್ಸ್ ಆಗಿದೆ. ನಾನು ಅಂದ್ಕೊಂಡೆ ಬರೀ ಆ ವರ್ಮಿಸೆಲಿ ಮೇಲಿಂದ ಹಾಕುವಾಗ ಸಪ್ಪೆ ಬರುತ್ತಾ ಅಂತ, ಗೊತ್ತಾಗಲ್ಲ. ಆ ಒಂದು ಕ್ರಿಸ್ಪಿನೆಸ್ ಆ್ಯಂಡ್ ಒಳಗೆ ಯೂಶ್ವಲಿ ನಾವು ಹಾಗೆ ಪ್ಯಾಟೀಸ್ ಎಲ್ಲ ಮಾಡಿಕೊಟ್ರೆ ಯೂಶ್ವಲ್ ಪ್ಯಾಟೀಸ್ ಅಂತ, ಈ ರೀತಿಯಾಗಿ ಸ್ವಲ್ಪ ಅದರಲ್ಲೇ ಡಿಫ್ರೆಂಟ್. ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಮೊಟ್ಟೆ ಖಾಲಿ ನೋಡೋಣ. ಉಪ್ಪು ಮತ್ತು ಪೆಪ್ಪರ್ ಹಾಕಿದೆ, ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಮಕ್ಕಳಿಗಾದರೆ ಸ್ವಲ್ಪ ಅದಕ್ಕೆ ಶುಗರ್ ಅಂಶ ಏನಾದರೂ ಸಕ್ಕರೆದು ಅಗತ್ಯ ಇಲ್ಲ. ಆ್ಯಕ್ಚುಲಿ ಈ ಥರನೇ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಂತಲ್ಲ, ಯಾರಿಗೂ ನಾವು ಯಾವುದೇ ಪಾರ್ಟಿ ಇದೆಲ್ಲ ಇರುವಾಗ ನೀವು ಹೀಗೆ ಒಂದೊಂದು ಅರೇಂಜ್ ಮಾಡಿ ಇಟ್ಟರೆ ಒಂದೊಂದೇ ಪೀಸ್ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ, ಸೂಪರ್. ಸೊ ನನಗಂತೂ ತುಂಬ ಹಿಡಿಸ್ತು ಎರಡು ಇನೋವೇಷನ್ಸ್. ಇದಂತೂ ಟೇಸ್ಟಲ್ಲಿ ಮೈಂಡ್ ಬ್ಲೋಯಿಂಗ್, ಸೂಪರ್. ಒಳ್ಳೆ ರೆಸಿಪಿ ಹೇಳ್ಕೊಡ್ತೀರಿ, ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೆರಿ ಇನೋವೇಟಿವ್ ರೆಸಿಪಿ ಇವತ್ತಿತ್ತು, ಇನ್ನಷ್ಟು ಇನೋವೇಟಿವ್ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ. ಥ್ಯಾಂಕ್ ಯು. ಇವತ್ತಿನ ಈ ಸಂಚಿಕೆಯಲ್ಲಿ ಎರಡು ಕೂಡ ಇನೋವೇಟಿವ್ ರೆಸಿಪೀಸ್, ಬಟ್ ಇದಂತೂ ನಂಗೆ ತುಂಬ ಹಿಡಿಸ್ತು. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದರಲ್ಲಿ ಇನ್ನೊಂದು ಇನೋವೇಷನ್ ಇದೆ, ಇದನ್ನು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.